ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಏನು ಶಾಸಕರಾದ ಅಶೋಕ್ ರೈ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಬೆಳ್ಳಿಪಾಡಿಯಲ್ಲಿ ಏನು ಗುಡ್ಡ ಕುಸಿತದಿಂದಾಗಿ ಏನು 5-6 ಮನೆಗಳು ಹಾನಿಯಾಗಿವೆ. ಸರ್, ಈ ಬಗ್ಗೆ ಅಲ್ಲಿಗೆ ಭೇಟಿ ಕೊಟ್ಟಿದ್ರ ನೀವು? ಭೇಟಿ ಕೊಟ್ಟಿದ್ದೀನಿ. ಒಟ್ಟು ನಮ್ಮ ಈ ಭಾಗದಲ್ಲಿ ಸುಮಾರು 72 ಮನೆಗಳಿಗೆ ಹಾನಿಯಾಗಿದೆ ವಿಧಾನಸಭಾ ಕ್ಷೇತ್ರದಲ್ಲಿ. ಸಾಧಾರಣ ಎಲ್ಲಾ ಕಡೆಗಳಿಗೆ ಭೇಟಿ ಕೊಟ್ಟಿದ್ದೀನಿ. ನನ್ನ ವೈಯಕ್ತಿಕ ನೆಲೆಯಲ್ಲಿ ಏನು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ನಾನು ಹೋದಾಗ ಸ್ವಲ್ಪ ಅವರಿಗೆ ಸಹಾಯ ಮಾಡಿದೆ. ಇವತ್ತು ಮುಖ್ಯಮಂತ್ರಿ ಅವರ ಹತ್ರ ಚರ್ಚೆಯನ್ನು ಮಾಡಿದ್ದೀನಿ. ಯಾರು ಅವರಿಗೆ ಒಂದು 30-40% ಡ್ಯಾಮೇಜ್ ಆಗಿದೆ ಅವ್ರಿಗೆಲ್ಲ 50,000 ಸಾವಿರ ರೂಪಾಯಿ ಇನ್ನು 1 ದಿವಸ 2 ದಿವಸದೊಳಗೆ ಬರ್ತದೆ. ಫುಲ್ ಮನೆ ಯಾರು ಕಳ್ಕೊಂಡಿದ್ದಾರೆ ಅವರಿಗೆ 1,20,000 ಪ್ಲಸ್ ಮತ್ತೆ 1,70,000 ಎರಡು ಸಿಗ್ತದೆ. ಸೊ ಮತ್ತೆ ಪಾರ್ಷಲ್ ಡ್ಯಾಮೇಜ್ ಆದವರಿಗೆಲ್ಲ 30,000 ಸಿಗ್ತದೆ. 10,000 6,500 ರೂಪಾಯಿ ಇಮಿಡಿಯೇಟ್ ರಿಲೀಫ್ ಕೊಡುವಂತದ್ದು ಕೆಲಸಗಳು ಆಗ್ತಾ ಇದೆ. ಇವತ್ತು ನಾಳೆಯಲ್ಲಿ ಎಲ್ಲಾ ಯಾರ್ಯಾರಿಗೆ ಡ್ಯಾಮೇಜ್ ಆಗಿದೆ ಅವ್ರಿಗೆಲ್ಲ ಕೆಲಸಗಳು ದುಡ್ಡು ಬರ್ತದೆ, ಅವ್ರ ಅಕೌಂಟಿಗೆ ಬರ್ತದೆ. ಪ್ಲಸ್ ಪಂಚಾಯತಿಗೆ ಪ್ರತಿ ಪಂಚಾಯತಿಗೆ 30,000 ರೂಪಾಯಿ ದುಡ್ಡು ಕೊಟ್ಟಿದ್ವಿ. ಚಿಕ್ಕ ಅಂಗಳದಲ್ಲೆಲ್ಲ ಮಣ್ಣು ಬಿದ್ದದನ್ನು ತೆಗೀಲಿಕ್ಕೆ. ಮತ್ತೆ ಇನ್ನು ಬಾಕಿ ಇರುವಂತದ್ದು ತಡೆಗೋಡೆ ಮತ್ತೆ ಕೆಲವು ಕೃಷಿ ಅಡಿಕೆ ಗಿಡಗಳು ಬಿದ್ದೋಗಿದೆ. ಅದಕ್ಕೂ ಕೂಡ ಹೆಚ್ಚಿನ 5 ಕೋಟಿ ರೂಪಾಯಿ ಹೆಚ್ಚಿನ ಅನುದಾನವನ್ನು ಮುಖ್ಯಮಂತ್ರಿ ಹತ್ರ ಬೇಡಿಕೆ ಇಟ್ಟಿದ್ದೀನಿ. ಮಂಜೂರಾದ್ರೆ ಅದನ್ನು ಯಾವ ರೀತಿ ಕೊಡಬೇಕು ಅನ್ನೋ ಅವ್ರಿಗೆ ಸ್ಪಂದನೆ ಮಾಡೋ ಕೆಲಸವನ್ನು ಮಾಡ್ತೇವೆ. ಈಗ ಅಲ್ಲಿ ಬಿದ್ದ ಮಣ್ಣನ್ನು ತೆರವುಗೊಳಿಸುವಂತಹ ಕೆಲಸ ಕಾರ್ಯಗಳಿಗೆ ಬಿದ್ದ ಮಣ್ಣನ್ನು ತೆರವುಗೊಳಿಸ್ಲಿಕ್ಕೆ 50,000 ರೂಪಾಯಿ ಈಗ ರಿಲೀಸ್ ಮಾಡುವಂತದ್ದು. ಅದು ಒಂದೊಂದು ಇಲ್ಲಿಂದ ಡಿಸಿ ಆಫೀಸ್ಗೆ ಹೋಗ್ಬೇಕು. ಡಿಸಿ ಆಫೀಸ್ಗೆ ಇವತ್ತು ಹೋಗ್ತದೆ, ನಾಳೆ ಅಂದಾಜು ಬರ್ತದೆ, ದುಡ್ಡು ಬರ್ತದೆ. ಈಗ ನಾವು ಮೊದಲು ತೆರವುಗೊಳಿಸಿದ್ರೆ ಮತ್ತೆ ಇದಾಗ್ತದೆ. ಅವರು ಈಗ ಅವರ ಅಕೌಂಟ್ಗೆ ದುಡ್ಡು ಕಳಿಸುವಂತ ಕೆಲಸವನ್ನು ಡೈರೆಕ್ಟ್ ಪೇಮೆಂಟ್ ಮಾಡುವಂತ ಕೆಲಸ ಮಾಡ್ತೀವಿ. PDO ಹೊರತುಪಡಿಸಿ ನೀವು ಶಾಸಕರು ಮತ್ತೆ ಮಾಜಿ ಶಾಸಕರು ಬಂದು ಭೇಟಿ ಕೊಟ್ಟಿದ್ದಾರೆ, ಬೇರೆ ಯಾರು ಅಧಿಕಾರಿ ವರ್ಗ ಭೇಟಿ ಕೊಟ್ಟಿಲ್ಲ ಅಂತೇಳಿ ಅವರ ಆರೋಪ ಇದೆ. ಅಲ್ಲ, PDO ಮತ್ತೆ PDO ದಿಂದನೇ ರಿಪೋರ್ಟ್ ಹೋಗ್ತದೆ. ನೋಡಿ, ಇದರಲ್ಲಿ ರಾಜಕೀಯ ಮಾಡುವ ಅವಶ್ಯಕತೆ ಇಲ್ಲ. ಅವರು ನೊಂದು ಪಾಪ ಅವರ ಎಲ್ಲಾ ನೋವುಗಳನ್ನು ನಾವು ನೋಡಿದ್ದೇವೆ. ಅಳ್ತಾರೆ. ಕೆಲವು ಕಡೆ ಹಿಂದಿಗಡೆಯಿಂದ ನುಗ್ಗಿರುವ ಮಣ್ಣು ಹೊರಗಡೆ ಬಂದಿದೆ ಮುಂದಿನ ಬಾಗಿಲಿಂದ. ಇದರಲ್ಲಿ ಅವರು ಬಿಜೆಪಿ ಇದು ಕಾಂಗ್ರೆಸ್ ಅಂತ ನಾವು ಯಾವತ್ತೂ ನೋಡುವುದಿಲ್ಲ. ನನ್ನ ವೈಯಕ್ತಿಕ ನೆಲೆಯಲ್ಲಿ ಏನು ಸಹಾಯ ಮಾಡ್ಲಿಕ್ಕೆ ಅದು ಮಾಡ್ಕೊಂಡು ಬಂದಿದ್ದೀನಿ. ಸರ್ಕಾರದಿಂದ ಇವತ್ತು ಕೂಡ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ್ದೀನಿ. ಇನ್ನು ಒಂದು ನಾಳೆ ಇಲ್ಲದ ನಾಡಿದಾದ್ರೆ ಅವರ ಅಕೌಂಟ್ಗೆ ಹಣ ಹಾಕುವಂತ ಕೆಲಸವನ್ನು ಮಾಡ್ತೇನೆ. ಅದರ ಹಿಂದೆ ನಾವು ಇದ್ದೇವೆ. ಇವತ್ತು PDOಗಳಿಗೆ ಹೇಳಿದ್ದೀನಿ, ಚಿಕ್ಕ ಪುಟ್ಟ ಕೆಲಸಗಳಿದ್ರೆ ಎಲ್ಲ ಅಲ್ಲಿ ಅವರು ಮಾಡಬೇಕು. ಆ ರಸ್ತೆಗಳನ್ನೆಲ್ಲ ಸರಿ ಮಾಡುವಂತದ್ದೆಲ್ಲ ಮಾಡಬೇಕು. ರಸ್ತೆ ಸಂಚಾರ ಮೊಟಕುಗೊಂಡಿದೆ ಅಂತ ಹೇಳ್ತಾ ಇದ್ರು. ಯಾವುದು? 2 ರಸ್ತೆ ಸಂಚಾರ ಮೊಟಕುಗೊಂಡಿದೆ, ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಅಲ್ಲ, ಒಂದು ಮನೆಗಳಿಗೆ ಅವರು ಹೋಗುವಂತ ರಸ್ತೆಗೆ ಮಣ್ಣು ಬಿದ್ದಿದೆ. ಅದು ತೆಗಿಬೇಕಿದ್ರೆ ಅವರು 10,000 ರೂಪಾಯಿ ಕಟ್ಟಿಸಬೇಕು. ಮತ್ತೆ ಸೂಕೆ ಕೆಸರಾಗ್ತದೆ ಈಗ ತೆಗಿಲಿಕ್ಕೆ. ಹೌದು. ಸೊ ಅವ್ರಿಗೆ ಬಂದ ದುಡ್ಡಲ್ಲಿ ಅವರು ಅದನ್ನು ಉಪಯೋಗಿಸ್ಕೊಳ್ಬಹುದು. ಇಲ್ಲಾಂದ್ರೆ ಈಗ ಅವರು ತೆಗೆದ್ರೆ ಬಂದ ನಂತರ ಅವರ ಅಕೌಂಟ್ಗೆ ದುಡ್ಡು ಬರುವಂತ ಕೆಲಸಗಳು ಆಗ್ತದೆ. ಮತ್ತೆ ಏನು ರಸ್ತೆ ಗುಂಡಿ ಬಿದ್ದಿದೆ ಕೆಲವು ಕಡೆ, ಅದಕ್ಕೂ ಕೂಡ ಹೆಚ್ಚಿನ ಒಂದು 2 ಕೋಟಿ ಹೆಚ್ಚಿನ ಅನುದಾನವನ್ನು ಕೊಡಬೇಕು. ಇದು ಗುಂಡಿ ಮುಚ್ಚಲಿಕ್ಕೆ ಅದಕ್ಕೂ ಅನುದಾನವನ್ನು ಕೇಳಿದ್ದೀನಿ. ಅದನ್ನು ಕೂಡ ಹಂತವಾಗಿ ಮಾಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಯ್ತು, ಧನ್ಯವಾದಗಳು.